ಮಂಗಳೂರು ಸ್ಮಾರ್ಟ್ ಸಿಟಿ ಯೋಜನೆಯ ಅಂಗವಾಗಿ ಕಾವೂರಿನಲ್ಲಿರುವ ಕೆರೆ ಅಭಿವೃದ್ಧಿಗೊಳಿಸುವ ಕಾಮಗಾರಿಗೆ ಈಗಾಗಲೇ ಚಾಲನೆ ನೀಡಿದ್ದು, ಈ ಬಗ್ಗೆ ಪಾಲಿಕೆಯ ಆಯುಕ್ತರು ಮತ್ತು ಇತರ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ಮಾತನಾಡಿ, ಮಂಗಳೂರು ಪಾಲಿಕೆ ವ್ಯಾಪ್ತಿಯ ಕಾವೂರಿನಲ್ಲಿ ಕೆರೆ ಅಭಿವೃದ್ಧಿ ಕಾರ್ಯವನ್ನ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಕೈಗೆತ್ತಿಕೊಂಡಿದ್ದೇವೆ. ಇಲ್ಲಿ ಸ್ಥಳೀಯ ಜನರೊಂದಿಗೆ ಸಂವಾದ ನಡೆಸಿ ಯಾವ ರೀತಿಯ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಬೇಕು ಎಂಬ ಬಗ್ಗೆ ಚರ್ಚೆ ನಡೆಸಿದ್ದೇವೆ ಎಂದು ಹೇಳಿದರು. ಸ್ಮಾರ್ಟ್ ಸಿಟಿಯ ಒಂದು ಅಂಗವಾಗಿ ನಮ್ಮ ಕಾವೂರು ಕೆರೆ ಅಭಿವೃದ್ಧಿ ಕಾರ್ಯಕ್ರಮ ಏನಿದೆ ಅದರ ಪ್ರಗತಿ ಪರಿಶೀಲನೆಗೆ ನಮ್ಮ ಕಾರ್ಪೊರೇಷನ್ನ ಕಮಿಷನರು ಅಕ್ಷಯ್ ಶ್ರೀಧರ್ ಅವರು ಸಹ ಬಂದಿದ್ದಾರೆ. ಇಲ್ಲಿ ಮತ್ತು ಸ್ಥಳೀಯ ಜನರೊಂದಿಗೆ ಸಂವಾದಗಳನ್ನು ಮಾಡಿ ಯಾವ ರೀತಿಯ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಬೇಕು, ಯಾಕಂತ ಹೇಳಿದ್ರೆ ಕೆಲವು ಕಡೆಯಿಂದ ಹೊರಗಿಂದ ಸ್ಟಾಮ್ ವಾಟರ್ಸ್ ಬರುವ ವ್ಯವಸ್ಥೆಗಳೆಲ್ಲ ಉಂಟು. ಹಾಗಾಗಿ ಯಾವ ರೀತಿ ಅದನ್ನು ನಾವು ಟ್ಯಾಕಲ್ ಮಾಡಬೇಕು, ಹ್ಯಾಂಡಲ್ ಮಾಡಬೇಕು ಮತ್ತು ಯಾವ ರೀತಿಯ ಸಣ್ಣ ಪುಟ್ಟ ಚೇಂಜಸ್ಗಳನ್ನು ಮಾಡಬೇಕಾಗ್ತದೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿ ಮುಂದಿನ ಕಾರ್ಯಚಟುವಟಿಕೆ ಆದಷ್ಟು ಬೇಗ ಇದನ್ನು ಹೇಗೆ ಮುಗಿಸ್ಬೋದು ಮತ್ತು ಸ್ಥಳೀಯ ಜನರಿಗೆ ಮತ್ತು ಊರಿನ ಜನರಿಗೆ ಈ ವ್ಯವಸ್ಥೆಯನ್ನು ಅವರಿಗೆ ಸರಿ ಹೋಗುವ ರೀತಿಯಲ್ಲಿ ನಾವು ಹೇಗೆ ಇದನ್ನು ಕನ್ಸ್ಟ್ರಕ್ಟ್ ಮಾಡಬೇಕು ಅದ್ರ ಬಗ್ಗೆ ಸ್ವಲ್ಪ ಚರ್ಚೆಗಳನ್ನು ಮಾಡಿದ್ದೇವೆ. ಮತ್ತು ಬೇರೆ ಅದಕ್ಕೆಲ್ಲ ಸ್ವಲ್ಪ ಎಡಿಷನನ್ನು ಮಾಡಿ ಉಳಿಕೆ ಹಣ ಅದೆಲ್ಲ ಉಂಟು. ಹಾಗಾಗಿ ಎಲ್ಲವನ್ನು ಸಹ ಹಣವನ್ನು ಇದಕ್ಕೆ ಉಪಯೋಗ ಮಾಡಿ ಒಳ್ಳೆ ರೀತಿಯ ಒಂದು ಕೆರೆ ಅಭಿವೃದ್ಧಿಯನ್ನು ಮಾಡೋ ದೃಷ್ಟಿಕೋನದಲ್ಲಿ ನಾವು ಇವತ್ತು ಚರ್ಚೆಯನ್ನು ಮಾಡಿರ್ತೇವೆ. ಈ ಸಂದರ್ಭ ಮಂಗಳೂರು ಪಾಲಿಕೆ ಆಯುಕ್ತರಾದ ಅಕ್ಷಯ್ ಶ್ರೀಧರ್, ಪಾಲಿಕೆಯ ಅಧಿಕಾರಿಗಳು ಮತ್ತು ಬಿಜೆಪಿ ಮುಖಂಡರಾದ ರಣದೀಪ್ ಕಾಂಚನ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು.